ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಮಂಗಳೂರಿನಲ್ಲಿ ಆಚರಿಸಲಾಯಿತು. ನಗರದ ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೇರಿದಂತೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಬೆಳಕು ಹಚ್ಚುವ ಪ್ರಕ್ರಿಯೆ ಬಳಿಕ ಇದೀಗ ಬೆಂದ ಕಾಡುಗಳನ್ನು ಲಕ್ಷಾಂತರ ಮಂದಿಯ ಬದುಕು ಬೆಳಗುವ ಮಹಾನಗರವನ್ನಾಗಿ ರೂಪಿಸುವಲ್ಲಿ ಅಡಿಗಲ್ಲಾಗಿ ನಿಂತ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ. ಈ ವೇಳೆ ಮಾತನಾಡಿದ ಸಚಿವರು, ಇತಿಹಾಸ ತಿಳಿದವರಿಂದ ಮಾತ್ರ ಇತಿಹಾಸ ನಿರ್ಮಾಣ ಮಾಡಲು ಸಾಧ್ಯ. ಸರ್ಕಾರ ಜಯಂತಿಗಳನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸಾಧಕರ ವಿಚಾರಗಳಿಂದ ಪ್ರೇರಣೆ ಹಾಗೂ ಪ್ರೋತ್ಸಾಹ ನೀಡುವ ಕಾರ್ಯವಾಗುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಅವರು ಹಿಂದಿನ ಇತಿಹಾಸವನ್ನು ಅರಿಯುವ ಕೆಲಸ ಮಾಡಬೇಕು. ಸಾಧಕರ ಸಾಧನೆಯನ್ನ ಓದುವ ಮೂಲಕ ವಿದ್ಯಾರ್ಥಿಗಳು ಈ ದಾರಿಯಲ್ಲಿ ಹೋಗುವಂತಾಗಬೇಕು ಎಂದರು. ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ನಾನು ನಿಮಗೆ ಹೇಳೋದಿಷ್ಟೇ, ನೋಡಿ, ಯಾವುದೇ ಜಯಂತ್ಯೋತ್ಸವ ಅದಕ್ಕೆ ಒಂದು ಸಮುದಾಯಕ್ಕೆ ಮಾತ್ರ ನೀವು ಸೀಮಿತಗೊಳಿಸಬೇಕು. ಯಾಕೆ ಜಯಂತ್ಯೋತ್ಸವ ಮಾಡ್ತಾರೆ? ಪರಸ್ಪರ ಬೆಳೆದುಕೊಳ್ಬೇಕು, ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಳ್ಬೇಕು, ಇನ್ನೊಬ್ಬರ ವಿಚಾರವನ್ನು ತಿಳಿದುಕೊಳ್ಬೇಕು. ವಿಶ್ವಾಸವಾದ ಸಮಾಜದ ಅಭಿವೃದ್ಧಿ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಇದು ಬೇಕಾಗುವ ಕೆಲಸ. ನಾನಿವತ್ತು ಬಹಳಷ್ಟು ನೋಡ್ತೇನೆ. ಅಂಬೇಡ್ಕರ್ ಜಯಂತಿ ಆದಾಗ ಬರೀ SC/ST ಮಕ್ಕಳು ಅಂತಾರೆ, ಕೆಂಪೇಗೌಡದಾಗ ಬರೀ ನಮ್ಮ ಗೌರವ ಒಕ್ಕಲಿ ಅಂತಾರೆ, ಬಸವಣ್ಣ ಕಾರ್ಯಕ್ರಮ ಬರೀ ಲಿಂಗಾಯತ ಅಧ್ಯಕ್ಷರನ್ನು ಕರೆಯುವುದು, ಆ ಒಂದು ಶ್ರೀನಾರಾಯಣಗೌಡ ಬರೀ ಬಿಲ್ಲವ ಸಂಘದವನ್ನು ಕರೆಯುವುದು. ನಾವು ಮಾಡಿದ್ದೇನೆಂದರೆ ಎಲ್ಲರೂ ಮಿಕ್ಸ್ ಆಗಬೇಕಂತ ನಾವು ಜಯಂತ್ಯೋತ್ಸವ ಮಾಡುವುದು. ನೀವು ಇದನ್ನು ಅವರನ್ನು ಸೀಮಿತಗೊಳಿಸುವುದು, ನೀವು ಬೇರೆ ಬೇರೆ ಒಂದು ಪರಿಸ್ಥಿತಿಗೆ ಒಂದು ಮುಟ್ಟುವಂಥ ಕೆಲಸ ಇವತ್ತು ಆಗ್ತದೆ. ಇದು ಆಗ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸುವಂಥ ಕೆಲಸ ಮಾಡಬೇಕು. ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸವಾದ ಸಮಾಜ. ಈ ವೇಳೆ ಮುಖ್ಯಮಂತ್ರಿ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ, ವಿಶ್ವವಿದ್ಯಾನಿಲಯ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ MA ಉದಯಕುಮಾರ್, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಕರಂಬಾರು ಮೊಹಮ್ಮದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಜಿ, ಲೇಖಕ ಅರವಿಂದ್ ಚೊಕ್ಕಾಡೆ ಮತ್ತಿತರರು ಉಪಸ್ಥಿತರಿದ್ದರು.